ಈಗ ಸ್ನೇಹಮಯ ಕೃಷ್ಣ ಅವರು ಹೇಳ್ತಾ ಇದ್ದಾರೆ, ಈಗಾಗಲೇ ಜಾಗ ನಿಗದಿಯಾದಂತೆ ಅನಿಸ್ತಾ ಇದೆ, ಅಲ್ಲಿ ಮರಮಟ್ಟುಗಳನ್ನು ಕಡಿತಾ ಇದ್ದಾರೆ, ಪರಿಸರಕ್ಕೆ ಹಾನಿ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಸಮಿತಿ ಏನು ಇತ್ತೀಚೆಗೆ ಅಷ್ಟೇ ತಾವು ಹೇಳಿದ್ರಿ ಸಮಿತಿದ್ದು ಸಭೆ ಆಯಿತು ಅಂತ, ಅಲ್ಲಿ ಮರ ಕಡಿತಾ ಇದ್ದಾರೆ, ಸಿದ್ಧತೆ ಆಗ್ತದೆ ಅಂದರೆ ಅವರಿಗೆ ತಪ್ಪು ಮಾಹಿತಿ ಇದೆಯಾ? ಯಾವ ರೀತಿ ನೋಡಿ, ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲೂ ಕೂಡ ಒಂದು ಪೂರ್ವ ಸಿದ್ಧತೆಗಳನ್ನು ಅವ್ರು ಮಾಡ್ಕೊಳ್ತಾರೆ ಸರ್ಕಾರ. ಈಗ ನಾವು ಕಂಬಳ ಸಮಿತಿಯವರು ಪರಿಸರದ ಬಗ್ಗೆ ವಿಶೇಷ ಕಾಳಜಿ ಉಳ್ಳವರು. ನಾವೇನು ಪರಿಸರ, ಜಲ ಸಂರಕ್ಷಣೆ ಇದಕ್ಕೆಲ್ಲ ಬಹಳ ಯಾಕೆಂದ್ರೆ ಸಾಲುಮರ ತಿಮ್ಮಕ್ಕರ ಅವರನ್ನು ಕರೆಸಿ ಅವರಿಗೆ ಕಂಬಳ ಸಮಿತಿಯ ಮೂಲಕ ವಿಶೇಷ ಗೌರವವನ್ನು ಕೊಟ್ಟು ಅವರಿಗೆ ಪುರಸ್ಕಾರವನ್ನು ಮಾಡಿದ್ದು ಅಲ್ಲದೆ ಪ್ರತಿ ಕಂಬಳದಲ್ಲೂ ಕೂಡ 100 ಸಸಿಗಳನ್ನು ನಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಇದು ಒಂದು ಕಡೆ. ನಾವೆಲ್ಲೂ ಕೂಡ ಮರ ಕಡಿರಿ ಅಥವಾ ಮರವನ್ನು ನಾಶ ಮಾಡಿ ಕಂಬಳ ಮಾಡಿ ಅಂತ ಯಾವತ್ತು ಯಾರಿಗೂ ಹೇಳುವುದಿಲ್ಲ. ಆದ್ರೆ ಒಂದೆರಡು ಮರಗಳು ಟ್ರ್ಯಾಕ್ ನ ಮಧ್ಯದಲ್ಲಿ ಇದ್ರೆ ಆ ಮರಗಳು, ಈಗ ಕಾಡಿನಲ್ಲಿರುವಂತಹ ಮರಗಳು ಒಂದು ಹೆಚ್ಚು ಕಡಿಮೆ ಕಡಿಯುವಂತ ಸಂದರ್ಭ ಬಂದಾಗ ಸರ್ಕಾರ ಕಡಿತದೆ. ಅದಕ್ಕೆ ಫಾರೆಸ್ಟ್ ಇಲಾಖೆ ಇದೆ, ಆ ವಿಭಾಗ ಅನುಮತಿಯ ಮೇರೆಗೆ ಮಾಡಬಹುದು, ನಮ್ಗೆ ಗೊತ್ತಿಲ್ಲ. ಈಗ ಅಧಿಕಾರಿಗಳು ಮಾಡುವಾಗ ಏನಾದ್ರು ವ್ಯವಸ್ಥಿತವಾಗಿ ಅದು ಅಧಿಕಾರಿ ತಂಡದವರು ಅವರು ಕಾನೂನು ಮೀರಿ ಮಾಡ್ಲಿಕ್ಕೆ ಹೋಗ್ತಾರ. ನಾವು ಹೋಗಿ ಮಾಡಿ ಅಥವಾ ಬೇರೆ ಯಾರು ಪಬ್ಲಿಕ್ ಹೋಗಿ ಮಾಡಿದ್ರೆ ತಪ್ಪು ನಾವು ಮಾಡಿರಬಹುದು. ಆದ್ರೆ ಇದು ಸರ್ಕಾರದ ಜಾಗ, ಸರ್ಕಾರ ಗೊತ್ತುಪಡಿಸಿದೆ, ಸರ್ಕಾರ ಅದಕ್ಕೆ ಯಾವ ರೀತಿ ಮಾಡಬೇಕು ಅದನ್ನು ಮಾಡಬಹುದು. ಸ್ನೇಹಮಯ ಕೃಷ್ಣ ಅವರು, ಇದೀಗ ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಸಭೆ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ, ಇನ್ನಷ್ಟೇ ಮಾಹಿತಿಗಳು ಹೊರಬರಬೇಕಿದೆ ಅಂತ. ತಾವು ಹೇಳ್ತಾ ಇದ್ರಿ ಅಲ್ಲಿ ಮರ ಕಡಿತಾ ಇದ್ದಾರೆ ಅಂತ, ಅಂದ್ರೆ ಅವರು ಪೂರ್ವ ಸಮಿತಿಯ ಸಭೆ ಆಗುವ ಮುಂಚೆ ಎಲ್ಲ ಸಿದ್ಧತೆ ಆಗ್ತಾ ಇದೆಯಾ ಹೇಗೆ ಅಂತ ತಮ್ಮ ಅಭಿಪ್ರಾಯ? ಸರ್ ಹೇಳಿದ್ನ ಸರ್, ಅಶೋಕ್ ಕುಮಾರ್ ರೈ ಅವರು ಬಂದ ದಿನದಿಂದಲೇ ಅಲ್ಲಿ ಕೆಲಸ ನಡೀತಾ ಇದೆ. ಮತ್ತೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂತಂದ್ರೆ, ಏನಾದ್ರು ಅಶೋಕ್ ಕುಮಾರ್ ರೈ ಅವರು ನೋಡಿದ್ರ ಜಾಗ ಮತ್ತೆ ಮರ ಕಡಿದ ಜಾಗ ಇದೆಯಲ್ಲ, ಅದು ಬಂದು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಸೇರಿದ ಜಾಗ ಮತ್ತು ಉದ್ಯಾನವನಕ್ಕೆ ಮೀಸಲಿಟ್ಟಿರೋ ಜಾಗ. ಅಲ್ಲಿ ಕ್ರೀಡಾಂಗಣ ಮಾಡ್ತೀವಿ ಅಂತ ಹೇಳಿ ಅಧಿಕಾರಿ ಹೇಳ್ತಾರೆ. ಅದು ಅಶೋಕ್ ರೈ ಅವರು ಹೇಳ್ತಾರೆ, ನಾವು ಕಂಬಳ ನಡೆಸೋದಕ್ಕೆ ಆ ಜಾಗನ ಗುರುತಿಸ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಶಾಶ್ವತವಾಗಿ ಮಾಡ್ತಾ ಇದ್ದಾರಾ ಅಥವಾ ಕೇವಲ ಈಗ ದಸರಾ ಇದಕ್ಕೆ ಮಾತ್ರ ಮಾಡ್ತಾ ಇದ್ದಾರಾ? ಈ ಒಂದು ಸದ್ಯಕ್ಕೆ ಮರ ಕಡಿಯಂತ ಕೆಲಸ ಮಾಡ್ತಾ ಇದಾರೆ. ಏನ್ ಮುಂದಕ್ಕೆ ಏನ್ ಕೆಲಸ ಮಾಡಿದ್ರೆ ಸ್ಪಷ್ಟತೆ ಕೊಡ್ತಾರ. ಮತ್ತೆ ಉದ್ಯಾನವನ ಜಾಗನ ಬೇರೆ ಯಾವುದೇ ಉದ್ದೇಶಕ್ಕೆ ಬಳಸಬಾರ್ದು ಅಂತೇಳಿ ಕಾಯ್ದೆ ಸ್ಪಷ್ಟವಾಗಿ ಹೇಳುತ್ತೆ. ಇದ್ರ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯ ಕೂಡ ಹೇಳಿದೆ. ಇದನ್ನೆಲ್ಲ ಮುಚ್ಚಿಟ್ಟು ಅಧಿಕಾರಿಗಳು ಒಳಗಡೆ ಕೆಲಸ ಮಾಡುವಂತದ್ದು ಏನಿದೆ, ನೇರವಾಗಿ ಹೇಳ್ಬೋದಲ್ಲ, ಇಲ್ಲೇ ನಾವ್ ಏನ್ ಮಾಡ್ತೀವಿ ಅಂತೇಳಿ. ಸಮಿತಿಯವರು ಬಂದು ಈಗ ಅಶೋಕ್ ಕುಮಾರ್ ಅವರು ಬಂದು ಜಾಗ ನೋಡಿದಾಗ ಜಿಲ್ಲಾಡಳಿತ ಚರ್ಚೆ ಮಾಡಿ ಯಾವ ಸ್ಥಳದಲ್ಲಿ ಮಾಡಿದ್ದೀವಿ ತೀರ್ಮಾನ ಮಾಡಿದ್ವಿ ಅಂತ ಹೇಳ್ಬೋದಲ್ಲ. ಯಾಕೆ ಇನ್ನೂ ಹೇಳ್ತಿಲ್ಲ? 20ನೇ ತಾರೀಕು ಪೂಜಾ ಕಾರ್ಯಕ್ರಮ ಮಾಡಿದೀವಿ ಅಂತ ಹೇಳ್ತಾ ಇದಾರೆ. ಇವತ್ತಾಗ್ಲೇ 15ನೇ ತಾರೀಕು, ಇನ್ನು ನೀವು ಜಾಗದ ಬಗ್ಗೆ ಸ್ಪಷ್ಟತೆ ಇಲ್ಲ. 20ನೇ ತಾರೀಕು ನಾವು ಪೂಜಾ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಗೆ ಹೇಳ್ತೀರಾ? ಇವೆಲ್ಲ ಉತ್ತರ ಕೊಡ್ಬೇಕಲ್ಲ ಸರ್. ನಮ್ಗೆ 20 ತಾರೀಕು ಪೂಜಾ ಕಾರ್ಯಕ್ರಮದ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ, ಸಮಿತಿಗಿಲ್ಲ ಮಾಹಿತಿ ಇಲ್ಲ. ಅದು ನಾವು ನಮ್ಗೆ ಮಾಹಿತಿ ಕೊಟ್ರೆ ನಾವು ಸಮಿತಿ ಯಾವುದು ಕಂಬಳ ಆಗುದಾದ್ರೂ ಕೂಡ ಸಮಿತಿಯ ಮುಖಾಂತರ ಆಗ್ತದೆ ಹೊರತು ಯಾರ್ದು ಅವರದ್ದು ಇವರದ್ದು ಮುಖಾಂತರ ಆಗ್ಲಿಕ್ಕೆ ಆಗುದಿಲ್ಲ. ಕೋಣಗಳಾಗಿರ್ಬೋದು ಅಥವಾ ನಮ್ಮ ಒಪ್ಪಿಗೆ ಅಲ್ಲಿ ಜಿಲ್ಲಾಡಳಿತ ಸಮಿತಿಗೆ ನಮಗೆ ಮನವಿ ಮಾಡಿಕೊಂಡ್ರೆ ಮಾತ್ರ ನಾವು ಕೋಣಗಳನ್ನು ಕಳಿಸುವಂತದ್ದು ಅಧಿಕೃತವಾಗಿ ಮಾಡಬಹುದು. ನಮಗೆ ಅಧಿಕೃತವಾಗಿ ಯಾವುದೇ ಪತ್ರಗಳು ಈ ತನಕ ಬಂದಿಲ್ಲ ಸರ್. ಇದೀಗ ಈ ಸಲದ ಈಗ ಎಲ್ಲ ಅನೌಪಚಾರಿಕವಾಗಿ ಮಾತುಕತೆಗಳೆಲ್ಲ ನಡೀತಾ ಇದೆ. ಕಂಬಳ ಮೊನ್ನೆ ಹೈಪರ್ ಕಮಿಟಿ ಸಭೆಗೆ ನಮ್ಮನ್ನು ಕರೆದಿದ್ರು, ನಾವು ಹೋಗಿದ್ದೇವೆ. ಹೊರತು ಅಲ್ಲಿ ನಮ್ಗೆ ಒಂದು ಸಲ ನಮ್ಮ ಸಮಿತಿಗೆ ಅಲ್ಲಿಂದ ಫೋನ್ ಹಚ್ಚಿ ಜಿಲ್ಲಾಡಳಿತ ಮಾತಾಡಿ ನಿಮ್ಮವರು ಯಾರಾದ್ರೂ ಬರಬೇಕು ಇಲ್ಲೇನು ನೋಡ್ಲಿಕ್ಕೆ ಅಂತ ಹೇಳಿದ್ರು. 4 ಜನ ಸಮಿತಿಯಿಂದ ನಾವು ಕಳಿಸಿಕೊಟ್ಟಿದ್ದೇವೆ. 3 ಜಾಗವನ್ನು ನೋಡಿದ್ದಾರೆ ಅವರು, ಒಂದು ಜಾಗ ಅಲ್ಲ 3 ಜಾಗ. ಒಂದು ವರುಣದ ಹತ್ತಿರ ಎಲ್ಲೇ 3 ಜಾಗವನ್ನು ನೋಡಿದ್ದಾರೆ. ನಾನು ಹೋಗಿಲ್ಲ. 3 ಜಾಗ ನೋಡಿದ್ದಾರೆ. ಯಾವುದು ಸೂಕ್ತ ಅಂತ ನೀವು ಜಿಲ್ಲಾಡಳಿತಕ್ಕೆ ಕಾಣ್ತದೆ ಅದನ್ನು ಮಾಡಬಹುದು ಅಂತ ನಾವು ಹೇಳಿದ್ದೇವೆ. ಹೊರತು ಯಾವುದೇ ಜಾಗ ಅಥವಾ ಭೂಮಿ ಪೂಜೆ ಏನಿದ್ರು ಕೂಡ ಸಮಿತಿಯ ಗಮನಕ್ಕೆ ತರದೆ ಮಾಡಿದ್ರೆ ಸಮಿತಿ ಅದಕ್ಕೆ ಸಹಕಾರ ನೀಡ್ತಾ ಇಲ್ಲ. ನಾವು ಏನಿದ್ರು ನಮ್ದಲ್ಲಿ ಒಂದು ಸಮಿತಿ ಕೋಣಗಳ ಯಜಮಾನರು, ಕೋಣಗಳು ಬೇಕಾದ್ರೆ ಕೋಣಗಳ ಯಜಮಾನರು ಬೇಕು, ಅವರ ಏನು ವಿಚಾರಗಳನ್ನು ತಿಳ್ಕೊಳ್ಬೇಕು. ಸರ್, ಇದೀಗ ಯಾವುದೇ ಒಂದು ಏನು ಪೂರ್ವ ಮಾಹಿತಿ ಇಲ್ಲದೆ ಈಗ 3 ದೂರುಗಳು ದಾಖಲಾಗಿದೆ ಅಂತಂದ್ರೆ ನಿಜವಾಗಿ ಅಲ್ಲಿ ಏನಾದರೂ ತಳಮಟ್ಟದಲ್ಲಿ ಸಿದ್ಧತೆ ಆಗೋದಿದ್ರೆ ಮಾತ್ರ, ಯಾಕೆಂದ್ರೆ ಅಲ್ಲಿ ಸ್ಥಳಕ್ಕೆ ಹೋಗಿ ಅವರು ನೋಡಿರ್ಬೋದು. ಹಾಗಾಗಿ 3 ದೂರುಗಳು ದಾಖಲಾಗಿದೆ, ಅಧಿಕಾರಿಗಳ ವಿರುದ್ಧ ದಾಖಲಾಗಿದೆ. ಯಾಕೆ ಅಂತ ಮೈಸೂರಲ್ಲಿ ನಾವು ಕಂಬಳ ಮಾಡ್ತೇವೆ ಅಂತ ಹೇಳಿದ ಕೂಡಲೇ ಅಲ್ಲಿ ಶುರುವಾಗಿದೆ. ಜಾಗ ಬಿಡಿ, ಜಾಗ ಈಗ ಮೊನ್ನೆ ಲೆವೆಲ್ ಮಾಡಲಿಕ್ಕೆ ಶುರು ಮಾಡಿದ್ರು.
ನಾವು ಅಲ್ಲಿ ಕಂಬಳ ಮೈಸೂರು ದಸರಾದಲ್ಲಿ ಕಂಬಳ ಮಾಡುವ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿದ್ದಾಗ ಮೈಸೂರಲ್ಲಿ ದಸರಾ ಮಾಡ್ತೇವೆ ಅಂತ ಇಲ್ಲಿಯ ಕಂಬಳಕ್ಕೆ ಬಂದಾಗ ಹೇಳಿದ್ದಾರೆ ಈ ಕ್ರೀಡೆಯನ್ನು ಮೈಸೂರ ಜನರಿಗೂ ತೋರಿಸಬೇಕು ಅಂತ. ಆಗ ಅವರು ಉಪಮುಖ್ಯಮಂತ್ರಿ ಆಗಿದ್ರು, ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ರು. ಆಗ ಮಾಡುದು ಅಂತ ಎಲ್ಲ ತೀರ್ಮಾನ ಆದಾಗ ಅದು ತಾರಾತುರಿ ಆಗ್ತದೆ, ಬಹಳ ಇನ್ನು ದಿನ ಇಲ್ಲ, ಕಡಿಮೆ ಇದೆ, ಮುಂದಿನ ವರ್ಷ ಮಾಡುವ ಅಂತ ಆಗಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಸೂಚನೆ ಕೊಟ್ಟಿದ್ರು. ಈ ಸಲ ಇವರೇ ಮುಖ್ಯಮಂತ್ರಿಗಳಾದ್ದರಿಂದ ಅಧಿಕಾರಿ ವರ್ಗದವರು ಏನು ಮಾಡಿದ್ರು, ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಂಡ್ರು. ಅವರು ಆವತ್ತು ಹೇಳಿದ್ದಾರೆ ಈ ಸಲ ಮಾಡಬಹುದಾಗಿ, ನಮ್ಗೆ ಹೇಳಿದ್ರು, ಮಾಹಿತಿ ಕೊಟ್ರು. ನಾವೊಂದು ಆ ಪತ್ರಿಕೆಯಲ್ಲಿ ಬಂದದ್ದು ಮಾತ್ರ ಮೈಸೂರಲ್ಲಿ ಕಂಬಳ ಆಗ್ತದೆ ಅಂತ. ಆಗ್ಲೇ ಶುರುವಾಯ್ತು ಅಲ್ಲಿ ಕಂಬಳ ಮಾಡಬಾರ್ದು, ಕಂಬಳ ವಿರೋಧ, ಜಾಗ ಏನು ಆಗ ಗೊತ್ತುಪಡಿಸಿಲ್ಲ. ಅದಂದ್ರೆ ಒಂದು ವರ್ಗವೇ ಕಂಬಳಕ್ಕೆ ವಿರೋಧವನ್ನು ಮಾಡ್ತಾ ಇದೆ. ಸ್ನೇಹಮಯ ಕೃಷ್ಣ ಅವರು, ಇದೀಗ ಏನು ಯಾವುದೇ ಸಂಸ್ಕೃತಿ ಉಳಿಬೇಕಾದ್ರೆ ಒಂದು ಆರ್ಥಿಕ ಶಕ್ತಿ ಬೇಕಾಗ್ತದೆ ಅನ್ನತಕ್ಕಂಥದ್ದು ಏನು ಮುಖ್ಯಮಂತ್ರಿಗಳ ಒಂದು ವಿಚಾರಧಾರೆ ಆಗಿತ್ತು. ಹಾಗಾಗಿ ಅವರು ಏನಾದ್ರೆ ಕಂಬಳವನ್ನ ಪ್ರವಾಸೋದ್ಯಮದ ಜೊತೆ ನಾವು ಬೆಸೆಯುವ ಅನ್ನತಕ್ಕಂಥ ವಿಚಾರವನ್ನ ಜಿಲ್ಲೆಗೆ ಬಂದಾಗಲೂ ಕೂಡ ಹೇಳ್ತಾ ಇದ್ರು. ಆ ಒಂದು ವಿಚಾರದಲ್ಲಿ ಇವತ್ತು ಅವರು ಮುಖ್ಯಮಂತ್ರಿ ಆದಾಗ ಅದನ್ನ ಅಲ್ಲಿ ಅನುಷ್ಠಾನಗೊಳಿಸ್ತಾ ಇದ್ದಾರೆ. ಅಂದ್ರೆ ಇದರಲ್ಲಿ ಯಾವ ರೀತಿಯ ತಪ್ಪು ಕಾಣ್ತಾ ಇದೆ ಸ್ನೇಹಮಯ ಕೃಷ್ಣ ಅವರೇ? ಸರ್, ಮೈಸೂರು ಹಲವಾರು ವರ್ಷ ಪ್ರವಾಸೋದ್ಯಮ ಕೇಂದ್ರ ಗುರುತಿಸ್ಕೊಂಡಿದೆ ಸರ್. ಈಗ ದಕ್ಷಿಣ ಕನ್ನಡ ಜಿಲ್ಲೆ ಗುರುತಿಸ್ಕೊಂಡಿಲ್ಲ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡುವಂತ ಕೆಲಸಗಳು ಮಾಡ್ಲಿ, ಯಾರು ಬೇಡ ಅಂತಾರೆ? ಮೈಸೂರಲ್ಲಿ ಈಗಾಗ್ಲೇ ಪ್ರವಾಸೋದ್ಯಮ ಕೇಂದ್ರ ಆಗಿ ಗುರುತಿಸ್ಕೊಂಡು ಲಕ್ಷಾಂತರ ಜನ ಮೈಸೂರಿಗೆ ಬರ್ತಾ ಇದಾರೆ. ಸರಿ, ಅಲ್ಲ ಅದರ ಕಂಬಳವನ್ನು ಕೂಡ ಆ ಪ್ರವಾಸಿಗರಿಗೆ ಒಂದು ವೀಕ್ಷಣೆ ಕೊಡುವ ವಿಚಾರಧಾರೆ ಇರಬಹುದು ಸರ್. ದಯವಿಟ್ಟು ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಾವು ಕಂಬಳ ವಿರೋಧ ಮಾಡ್ತಿಲ್ಲ, ಸರಿ, ದಸರಾ ಸಂದರ್ಭದಲ್ಲಿ ಮಾಡಬೇಡಿ ಅನ್ನೋದಷ್ಟೇ ನಮ್ಮ ಕಳಕಳಿ. ಹಾಗಾಗಿ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅನ್ನೋದಕ್ಕೆ ಅದಕ್ಕೆ ನಾನು ಲಿಖಿತವಾಗಿ ಉತ್ತರ ಕೊಟ್ಟಿದ್ದೀನಿ, ಪತ್ರ ಬರೆದಿದ್ದೀನಿ. ಯಾಕೆ ವಿರೋಧ, ದಸರಾ ಸಂಬಂಧ ಬೇಡ ಅನ್ನೋದಕ್ಕೆ. ಅದಕ್ಕೆ ಸ್ಪಷ್ಟೀಕರಣ ಕೊಡ್ಲಿ ನೋಡೋಣ, ಜಿಲ್ಲಾಡಳಿತದಾಗ್ಲಿ ಯಾರು ಸಂಬಂಧಪಟ್ಟ ನಂಗೆ ಉತ್ತರ ಕೊಡ್ಲಿ, ಅಥವಾ ಮೈಸೂರು ಉಸ್ತುವಾರಿ ಸಚಿವರೇ ಕೊಡ್ಲಿ. ನಾನೇನು 10 ಪ್ರಶ್ನೆಗಳನ್ನ ಅಂಶಗಳನ್ನ ತಂದಿದ್ದೀನಿ, ಅದಕ್ಕೆ ಉತ್ತರ ಕೊಡ್ಲಿ ನೋಡೋಣ. ಯಾವುದು ಅಂತ ನಮ್ಗೆ ತಿಳಿಸಬಹುದು? ಒಂದು 10 ಪ್ರಶ್ನೆಗಳನ್ನ ಚುಟುಕಾಗಿ ಯಾವುದೆಲ್ಲ ಕೇಳಿದ್ರಿ ಅಂತ ತಿಳಿಸಬಹುದು, ಯಾವ ಎಲ್ಲ ಸಮಸ್ಯೆಗಳಲ್ಲಿ ಎದುರಾಗಿದೆ ಅಂತ ಸರ್? ಆದ್ರೆ ಹೊರಗಡೆ ಹೊರ ಜಿಲ್ಲೆಯಿಂದ ಬರ್ತಕ್ಕಂಥ ಕಲಾವಿದರಿಗೆ ಯಾವ ರೀತಿ ಅವರು ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ, ಜಂಬೂ ಸವಾರಿ ಭಾಗವಹಿಸಿದ ಕಲಾವಿದರಿಗೆ ಎಷ್ಟು ಇದನ್ನ ಕೊಡ್ತಾ ಇದಾರೆ, ಮತ್ತೆ ಅಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆಗಳು ಹೇಗಿದೆ, ಇಂಥದ ಬಗ್ಗೆ ಉತ್ತರ ಕೊಡ್ಬೇಕಲ್ಲ. ಈಗ ಇವರು ಹೇಳಿದಾಗ ಕಂಬಳ ಕ್ರೀಡೆ ನಡೆಸಾಗ ಎಷ್ಟು ಜನ ಜಾಸ್ತಿ ಆಗ್ತಾರೆ, ಅದಕ್ಕೆ ಪೂರಕವಾಗಿ ಏನ್ ಮಾಡಬಹುದು, ಇದ್ರ ಬಗ್ಗೆ ಏನಾದ್ರು ಚರ್ಚೆ ಆಗಿದೆಯಾ? ಕಂಬಳ ನಡೆಸ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಹೊರತು ಕಂಬಳ ನಡೆಸೋದ್ರಿಂದ ಆಗುವಂತ ಅನಾನುಕೂಲ ಏನೋ ಅನುಕೂಲ ಅನ್ನೋದ್ರ ಬಗ್ಗೆ ಒಬ್ರು ಕೂಡ ಚರ್ಚೆ ಮಾಡಿಲ್ಲ. ಅದ್ರ ಬಗ್ಗೆ ಜನರಿಗೆ ಹೇಳಂತದ್ದು. ಸೊ ಯಾವ ಬಗ್ಗೆ ಒಂದು ತೀರ್ಮಾನ ಮಾಡದೆ ಇಷ್ಟೊಂದು ಚರ್ಚೆಗೆ ಅವಕಾಶ ಯಾಕೆ ಕೊಡ್ತಾ ಇದಾರೆ? ಸರಿ, ಇದೀಗ ದೇವಶೇಟ್ ಬಿಟ್ರೆ ಒಂದು ಅನುಕೂಲ ಆಗುತ್ತಲ್ಲ. ಓಕೆ, ಸ್ನೇಹಕೃಷ್ಣ ಅವರು ಸ್ಪಷ್ಟವಾಗಿ ತಮ್ಮ ಮಾತನ್ನು ಹೇಳಿದ್ದಾರೆ. ಇದೀಗ ನಾವು ಸೌಹಾರ್ದಯುತವಾಗಿ ಈ ಒಂದು ಕಂಬಳವನ್ನು ನಡೆಸಲಿಕ್ಕೆ ಅಲ್ಲಿಯ ಜಿಲ್ಲಾ ಸಮಿತಿ ತಾವೀಗ ಏನೋ ಒಂದು ನಾವು ಆಸಕ್ತಿಯನ್ನು ಹೊಂದಿದ್ದೇವೆ ಅಲ್ಲಿ ಕಂಬಳ ಮಾಡಲಿಕ್ಕೆ, ಇವರನ್ನೆಲ್ಲ ಕರೆದು ಚರ್ಚೆ ಮಾಡಿ ಯಾವ ರೀತಿಯ ಮಾಹಿತಿಯನ್ನು ಕೊಡಬೇಕು ಅದನ್ನು ಕೊಟ್ಟರೆ, ಒಂದು ರೀತಿಯಲ್ಲಿ ಅವಕಾಶ ಸಿಕ್ಕಿದರೆ ಯಾವ ರೀತಿ ಕಂಬಳವನ್ನು ಉತ್ತೇಜಿಸ್ಬೋದು? ನೋಡಿ, ನಾವು ಅಂದ್ರೆ ತಾವು ಜಿಲ್ಲಾ ಮನವಿ ಮಾಡ್ತೀರಾ? ದಿನ ಇಲ್ಲ, ಇದಕ್ಕೆ ಬಹಳಷ್ಟು ಪ್ರೋಸೆಸ್ಗಳಾಗಬೇಕಾಗಿದೆ. ಹಾಗಾಗಿ ಸಮಿತಿಯ ವತಿಯಿಂದ ಏನಾದರೂ ಯಾವುದೇ ರೀತಿಯಲ್ಲಿ ನಮಗೆ ಏನು ಹಠ ಇಲ್ಲ. ಸ್ನೇಹ ಹೇಳಿದಾಗೆ ಮಾಡ್ಲೇಬೇಕು, ಆಗಲೇಬೇಕು, ಆಗದಿದ್ರೆ ಏನಾದ್ರೆ ಅಂತ ಭಾವನೆ ನಮ್ಮಲ್ಲಿಲ್ಲ. ಆದ್ರೆ ಒಳ್ಳೆ ನಮ್ಮ ಒಂದು ಕಂಬಳ ಒಂದು ವೀರ ಕ್ರೀಡೆ. ಓಕೆ, ಈ ಕ್ರೀಡೆ ರಾಜ್ಯದ ದಸರಾದಲ್ಲಿ ನಮ್ಮ ನಾಡ ಹಬ್ಬ. ಅಲ್ಲಿ ಖಾಲಿ ಮೈಸೂರಿನವರು ಮಾತಾಡಬಹುದು, ಅವರಿಗೆ ಹೇಳಿದ್ರು ನೀವು ಮಂಗಳೂರಲ್ಲಿ ಮಾಡ್ಕೊಳ್ಳಿ ಅಂತ. ಮೈಸೂರು ಕೂಡ ನಮ್ದೇ. ಮೈಸೂರಲ್ಲಿ ಕೂಡ ನಮಗೆ ಈಗ ಅವರು ಪ್ರಿಯಕೃಷ್ಣ ಅವರು ಮಂಗಳೂರಲ್ಲಿ ಏನಾದ್ರು ಬಂದು 100 ಸಸಿ ನಟ್ರೆ ನಾವು ಬೇಡ ನೀವು ಮೈಸೂರಲ್ಲಿ ನಡಿ ಅಂತ ಹೇಳಲಿಕ್ಕಾಗ್ತದ? ಅದು ನಮ್ಮ ನಾಡ ಹಬ್ಬ. ಆದ್ರಿಂದ ಅದಕ್ಕೆ ಅವರಿಗೆ ಎಷ್ಟು ಜವಾಬ್ದಾರಿ ಇದೆ, ನಮಗೂ ಅಷ್ಟೇ ಜವಾಬ್ದಾರಿ ಇದೆ. ಆ ಕಂಬಳ ಕ್ರೀಡೆಯನ್ನು ದಸರಾದಲ್ಲಿ ಅಳವಡಿಸಿದ್ರೆ ಕಂಬಳಕ್ಕೊಂದು ವಿಶೇಷ ಒತ್ತುಗು ಸಿಗ್ತದೆ, ಗೌರವ ಸಿಗ್ತದೆ, ಕಂಬಳದ ಘನತೆ ಜಾಸ್ತಿ ಆಗ್ತದೆ. ಮೈಸೂರಿಗೆ ಯಾವುದೇ ಕುಂದುಕೊರತೆ ಆಗದ ರೀತಿಯಲ್ಲಿ ನಾವು ಕಂಬಳ ಮಾಡ್ತೇವೆ. ಎಲ್ಲೂ ಕೂಡ ಮೊನ್ನೆ ಆ ಕಂಬಳದ ಸಭೆಯಲ್ಲಿ ಕೂಡ ಅನೇಕ ಎಲ್ಲ ಶಾಸಕರುಗಳಿದ್ರು, ಎಲ್ಲ ಅವ್ರು ಹೇಳಿದ್ರು, ಟ್ರಾಫಿಕ್ನ ಬಗ್ಗೆ ಹೇಳಿದ್ರು, ಆ ಡ್ರೆಸ್ ಹಾಕುವ ಬಗ್ಗೆ ಹೇಳಿದ್ರು, ಆ ಎಲ್ಲ ವಿಚಾರಗಳನ್ನು ಅಲ್ಲಿ ಮಾತಾಡಿದ್ದಾರೆ. ಅದಕ್ಕೆಲ್ಲ ಅಧಿಕಾರಿಗಳು ಯಾವ ರೀತಿ ಮಾಡಬೇಕು ಎಂಬುದನ್ನು ಅವರ ವರ್ಗದಲ್ಲಿ ಮಾಡ್ತಾರೆ ಯಶಸ್ವಿಗೊಳಿಸಲಿಕ್ಕೆ. ಆದ್ರಿಂದ ಆ ಬಗ್ಗೆ ನಮ್ಗೆ ಯಾವುದೇ ಚಿಂತೆ ಬೇಡ. ಕಂಬಳನಿಂದ ನಿಮಗೆ ಯಾವತ್ತೂ ಕೂಡ ಮೈಸೂರಿನ ಘನತೆ ಕುಂದು ಗೌರವಕ್ಕೆ ಚ್ಯುತಿ ಆಗದ ರೀತಿಯಲ್ಲಿ
ಯಾವುದೇ ರೀತಿಯ ಒಂದು ಕಲಾ ಆಗದ ರೀತಿಯಲ್ಲಿ, ಯಾವುದೇ ರೀತಿಯ ಜನವಿರೋಧಿ ನಿಲುವು ಆಗದ ರೀತಿಯಲ್ಲಿ ನಾವು ಆ ಕಂಬಳವನ್ನು ಜನ ಮೆಚ್ಚುವ ರೀತಿಯಲ್ಲಿ ಜನ ಮೈಸೂರಲ್ಲಿ ಮಾಡಲಿಕ್ಕೆ ಅಲ್ಲಿಯ ಜನರ ಅವಕಾಶವನ್ನು ಕೋರ್ತೇವೆ. ಯಾರಿಗೂ ಕೂಡ ವಿರೋಧ ಮಾಡಿಕೊಂಡು ಅಥವಾ ಮಾಡದಿದ್ರೆ ಏನು ತೊಂದರೆ ಇಲ್ಲ. ನಾವು ಕಂಬಳ ಮಾಡದಿದ್ರೆ ಏನು ನಮಗೆ ಬೇಸರ ಇಲ್ಲ. ಆದರೆ ಯಾಕೆ ನಮ್ಮನ್ನು ಆ ರೀತಿ ಆ ಒಂದು ಕಂಬಳಕ್ಕೆ ಅವಕಾಶ ನೀಡಲಿಕ್ಕೆ ನೀವೊಂದು ಇಷ್ಟು ನಮ್ಮ ಈ ಒಂದು ವೀರ ಕ್ರೀಡೆಗೆ ಆ ರೀತಿಯ ಭಾವನೆ ಯಾಕೆ ಎಂಬುದು ನಮ್ಮ ಭಾವನೆ. ಸ್ನೇಹ ಕೃಷ್ಣ ಅವರೇ, ಇದೀಗ ಕಂಬಳಕ್ಕೆ ಈಗ ಕೊನೆಯದಾಗಿ ಬೇಕಾ ಬೇಡವಾ ಅನ್ನೋಂಥದ್ದು ಒಂದೇ ವಿಚಾರ. ಈಗ 3 ದೂರುಗಳು ದಾಖಲಾಗಿದೆ. ತಾವೇನು ಹೇಳ್ತಾ ಇದ್ರಿ, ಇನ್ನು ನಾವು ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೂ ರೆಡಿ ಇದ್ದೇವೆ ಅಂತ. ಈಗ ಇದಕ್ಕೇನಾದರೂ ಜಿಲ್ಲಾಡಳಿತ ಸಮರ್ಪಕವಾಗಿ ಯಾವುದೇ ರೀತಿ ಪ್ರಾಣಹಾನಿ, ಕಾಲ್ತುಳಿತ ಏನಾದರೂ ಇರಲಿ, ದೇವರ ದಯೆಯಿಂದ ಏನಾದರೂ ಆಗದಂತೆ ಅವಕಾಶ ಕೊಟ್ಟರೆ ಏನಾದರೂ ಮೈಸೂರಿಗರು ದೊಡ್ಡ ಮನಸ್ಸು ಮಾಡಬಹುದಾ ಅಂತ? ಖಂಡಿತ ಅಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ, ಈಗ ಈ ವರ್ಷ ಕಂಬಳ ಸೇರಿಸ್ತೀವಿ ಅಂತ ಹೇಳ್ತಾರೆ, ಮುಂದಿನ ವರ್ಷ ಮತ್ತೊಂದು ಕಾರ್ಯಕ್ರಮ ಸೇರಿಸ್ತೀವಿ ಅಂತ ಹೇಳ್ತಾರೆ. ಈ ರೀತಿ ಮಾಡ್ತಾ ಅದಕ್ಕೆ ಅವಕಾಶ ಕೊಡಬಾರದು ಅನ್ನೋದು ನಮ್ಮೆಲ್ಲರ ಒಂದು ಉದ್ದೇಶ. ಯಾಕೆ ಅಂತ ಹೇಳಿದ್ರೆ, ನಾವು ನೋಡ್ತಾ ಇದೀವಿ, ನೀವು ಹೇಳಿದಾಗೆ ಸ್ವರೂಪವನ್ನ ಬದಲಾಯಿಸ್ತಾ ಇದಾರೆ. ಮೂಲ ಸ್ವರೂಪನ ಬದಲಾಯಿಸಿ ಬೇರೆ ಬೇರೆ ಕಾರ್ಯಕ್ರಮ ಮಾಡೋಂತ ನಡೀತಾನೆ ಇದೆ. ಇದರಿಂದ ಬೇರೆ ಬೇರೆ ತರ ಸಮಸ್ಯೆಗಳು ಉಂಟಾಗ್ತಾ ಇದೆ. ಈ ನೆಲೆಯಲ್ಲಿ ಒಂದು ಅವಕಾಶ ಕೊಟ್ರೆ ಮತ್ತೆ ನಾಳೆ ಇನ್ನೊಂದು ಕ್ರೀಡೆ ಬರ್ಬೇಕು ಅಂತ ಹೇಳ್ತಾರೆ. ಮತ್ತೆ ಈಗಾಗ್ಲೇ ಅವ್ರು ಹೇಳ್ದಂಗೆ ಜಲ್ಲಿಕಟ್ಟು ಅದು ಒಳ್ಳೆ ಕಾರ್ಯಕ್ರಮ ಅಂತ ಹೇಳಿ ತಮಿಳ್ನಾಡು ಅವರು ಒತ್ತಾಯ ಮಾಡಿದ್ರೆ ಅದು ತರಬೇಕು ಅಂತಾರೆ. ಹೀಗಾಗಿ ಒಂದೊಂದೇ ಸೇರ್ತಾ ಹೋದ್ರೆ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗುತ್ತೆ ಅನ್ನೋದು ಯೋಚನೆ ಮಾಡ್ಬೇಕಲ್ಲ. ಅಲ್ಲ ಸರ್, ನಾವು ಇವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮೈಸೂರು ಒಂದು ಸಾಂಸ್ಕೃತಿಕ ನಗರಿ ಅನ್ನೋಂಥದ್ದು ಎಲ್ರಿಗೂ ಗೊತ್ತಿದೆ, ತಾವು ಕೂಡ ಅದನ್ನೇ ಒಪ್ಕೊಳ್ತಾ ಇದ್ದಾರೆ. ಆದ್ರೆ ಸಂಸ್ಕೃತಿಯನ್ನ ಅಪಿಕೊಳ್ಳುವ, ಬೇರೆ ಸಂಸ್ಕೃತಿಯನ್ನು ಕೂಡ ಅಪಿಕೊಳ್ಳುವ ಗುಣ ಇರಬೇಕು ಅನ್ನತಕ್ಕಂಥದ್ದು ಒಂದು ವಿಚಾರ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕೊಟ್ರೆ ನಾವು ಮಾಡ್ತೇವೆ ಅಂತ ಈ ವಿಚಾರ. ಲಕ್ಷಾಂತರ ಜನ ಸೇರುವಾಗ ಒಂದು ಕಂಬಳಕ್ಕೂ ಒಂದು ಗುರುತು ಸಿಗ್ತದೆ ಅನ್ನತಕ್ಕಂಥ ವಿಚಾರದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಸರ್, ಆದ್ರೆ ಒಂದು ಸೇರಿಸಿದ್ರೆ ಮತ್ತೆ ನಾಳೆ ಇನ್ನೊಂದು ಅದನ್ನು ಕೂಡ ನಮ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಇದ್ರ ಕಾರ್ಯಕ್ರಮ ಅಂತ ಇನ್ನೊಬ್ರು ಕೇಳ್ತಾರೆ. ಸರಿ. ಸೊ ಇನ್ನು ಈಗ ನೋಡಿ, ಅವ್ರು ಹೇಳಿದಾಗೆ ಮೈಸೂರು ದಸರಾದಲ್ಲಿ ಕಂಬಳ ನಡೆಸಬೇಕು ಅಂತ ಮೈಸೂರು ಯಾರು ಕೇಳಿಲ್ಲ. ಉಪಮುಖ್ಯಮಂತ್ರಿ ಆಗಿದ ಡಿ ಕೆ ಶಿವಕುಮಾರ್ ಮನಸ್ಸಿಗೆ ಬಂತು, ಅವ್ರು ಮಾಡ್ಬೇಕು ಅಂತ ಹೇಳೋರು. ಇನ್ನೊಬ್ಬ ಅಧಿಕಾರಿ ಆಗ್ಲಿ ಅಥವಾ ಇನ್ನೊಬ್ಬ ರಾಜಕಾರಣಿ ಆಗ್ಲಿ ಈ ಕಾರ್ಯಕ್ರಮ ಚೆನ್ನಾಗಿದೆ, ಇದನ್ನ ಮೈಸೂರು ನಡೆಸೋಣ ಅಂತ ಹೇಳಿ ಹೇಳಿದಾಗ ಮತ್ತೆ ಅದ್ರಲ್ಲಿ ಸೇರಿಸ್ತಾರೆ. ಈ ರೀತಿ ಅವರ ಅಭಿಪ್ರಾಯಕ್ಕೆ ಸೇರ್ತಾ ಹೋದ್ರೆ ಈ ಮೈಸೂರು ದಸರಾ ಸ್ವರೂಪ ಎಷ್ಟು ಮಟ್ಟಿಗೆ ಬದಲಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಲ್ಲ. ಸರ್, ಈಗ ಇದಕ್ಕೆ ಕೊನೆಯದಾಗಿ ಒಂದು ಪರಿಹಾರವನ್ನ ತಾವು ಏನು ಸೂಚಿಸಲಿಕ್ಕೆ ಬಯಸ್ತೀರಿ ಸರ್? ಕೊನೆಯದ ನಮ್ದು ಸಮಯ ಕೊನೆ ನನ್ನ ಮನವಿ ಇಷ್ಟ ಸರ್, ದಸರಾ ಸಂದರ್ಭದಲ್ಲಿ ದಯವಿಟ್ಟು ಕಂಬಳ ಮಾಡಬೇಡಿ. ಬೇರೆ ಯಾವ್ದಾದ್ರು ಸಂದರ್ಭದಲ್ಲಿ ಮಾಡಿ, ಅದಕ್ಕೆ ನಮ್ಮೆಲ್ಲ ಸಹಕಾರ ಇದೆ, ನಮ್ಮೆಲ್ಲರೂ ಪ್ರೋತ್ಸಾಹ ಖಂಡಿತ ಇದ್ದೇ ಇರುತ್ತೆ. ಆದ್ರೆ ದಸರಾ ಸಂದರ್ಭ ಮಾಡಿದ್ರೆ ನಾವ್ ಎಷ್ಟು ಮಟ್ಟಿಗೆ ಸಾಧ್ಯ ಹೋರಾಟ ಮಾಡಕ್ ಸಾಧ್ಯ ಆಗುತ್ತೆ ಅಷ್ಟು ಹೋರಾಟ ಮಾಡಿ ಅದನ್ನ ನಿಲ್ಲಿಸುವಂತ ಪ್ರಯತ್ನ ನಾವು ಮಾಡ್ತೀವಿ. ದೇವಪ್ರಕಾಶ್ ಶೆಟ್ಟರು, ಈಗ ಏನಂತಂದರೆ ಸ್ಪಷ್ಟವಾಗಿ ಅವರು ಒಂದು ವಿಚಾರವನ್ನು ಹೇಳಿದರು. ಇದೀಗ ನಾವು ನಾಡ ಹಬ್ಬದಲ್ಲಿ ನಾವು ಏನು ಕಂಬಳವನ್ನು ಮಾಡದೇ ಹೋದರೆ, ಬೇರೆ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಅಂಥ ಒಂದು ಕಂಬಳವನ್ನು ಅಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಾವು ಮಾಡಿದರೆ ಅಷ್ಟು ಯಶಸ್ಸು ದೊರಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಮೈಸೂರು ದಸರಾದ ಸಂದರ್ಭದಲ್ಲಿ ವಿದೇಶದಿಂದ ಲಕ್ಷಾಂತರ ಜನ ಬರ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಸೂಕ್ತ ಮಾಡೋದಿದ್ರೆ ಯಾವ ರೀತಿ ವ್ಯವಸ್ಥೆ ಮಾಡಿದ್ರೆ ಮಾಡಬಹುದು ಅಂತ, ಸೌಹಾರ್ದಯುತವಾಗಿ ಮಾಡಬಹುದು. ಕಂಬಳದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿಕ್ಕೆ ನಮ್ಮ ರಾಜ್ಯದ ಕ್ರೀಡೆ ಇದು. ಯಾರಿಗೂ ಮಾಡಬಾರ್ದು, ಮಾಡ್ಲಿಕ್ಕೆ ಬಿಡುವುದಿಲ್ಲ. ಪ್ರತಿಭಟನೆ ಮಾಡಿದ್ರೆ ಅದನ್ನು ಪ್ರತಿಭಟನೆ ಎದುರಿಸಲಿಕ್ಕೆ ನಾವು ಕೂಡ ಸಿದ್ಧ ಇದ್ದೇವೆ. ಅದು ಒಂದು ಬದಿ. ಯಾರು ಕೂಡ ನಮ್ಗೆ ಆ ಕ್ರೀಡೆಯನ್ನು ಅಷ್ಟು ಅವಹೇಳನ ಮಾಡುದು ಬೇಡ. ನಾವು ಗೌರವವನ್ನು ಕೊಡ್ತೇವೆ, ಗೌರವದಲ್ಲೇ ಅವರು ನಮ್ಮನ್ನು ಸ್ವೀಕಾರ ಮಾಡಬೇಕು. ಮಾಡಲೇಬಾರದು ಅಂತ ಹೇಳಲಿಕ್ಕೆ ಯಾರಿಗೂ ಆಗುದಿಲ್ಲ. ಇದು ನಾಡ ಹಬ್ಬ, ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಪೇಯರ್ಗಳು, ಅವರಿಗೆ ಟ್ಯಾಕ್ಸ್ ಪೇಯರ್ ಇದ್ದಾರೆ, ನಾವು ಅದೇ ರೀತಿ ಮಾಡ್ತೇವೆ. ನಮ್ದು ತೆರಿಗೆ ಹಣ ಮೈಸೂರು ದಸರಾದಲ್ಲಿ ಮೈಸೂರಿನ ಜನರದ್ದು ಮಾತ್ರ ಹಣ ಅಲ್ಲ, ಎಲ್ಲ ರಾಜ್ಯದ ಜನರ ತೆರಿಗೆ ಹಣ ಅಲ್ಲಿ ಬೀಳ್ತದೆ. ಪ್ರಿಯ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾರೆ, ಮಾಡ್ಲೇಬಾರ್ದು, ಮಾಡ್ಲಿಕ್ಕೆ ನಾವು ಬಿಡುದಿಲ್ಲ ಅಂತ ಹೇಳಿದ್ರೆ ಅದು ಸರ್ಕಾರ ನಿರ್ಧಾರ ತೆಗೆದುಕೊಳ್ತದೆ. ಸರ್ಕಾರ ನಿರ್ಧಾರ ಅನುಮತಿ ಕೊಟ್ರೆ ನಾವು ಮಾಡಿಯೇ ಮಾಡ್ತೇವೆ. ಅದಕ್ಕೆ ಏನು ಎರಡು ಮಾತೇ ಇಲ್ಲ. ಸರ್ಕಾರ ಇದು ಕೊಟ್ರೆ ನಾವು ಏನು ಮಾಡ್ಲಿಕ್ಕೆ ನ್ಯಾಯಾಲಯಕ್ಕೆ ಹೋದ್ರೆ
ನಾವು ನ್ಯಾಯಾಲಯದಲ್ಲಿ ಬಹಳ ಹೋರಾಟ ಮಾಡಿ ಕಂಬಳ ನಡೆಸಿದವರು. Okay. ಉಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಎಲ್ಲ ನೋಡಿದ್ದೇವೆ. Okay. ಬಹಳ ಪರಿಸರವಾದಿಗಳಿದ್ರು, ಪೇಟದವರಿದ್ರು, Yes. ಎಲ್ಲ ಬಹಳ ರೀತಿಯಲ್ಲಿ ನಮಗೆ ತೊಂದರೆ ಕೊಡ್ಲಿಕ್ಕೆ ಹೋದ್ರು. Yes. ಆದ್ರೆ ಆಗಿಲ್ಲ. Okay. ಯಾರು ಕಂಬಳದ ಬಗ್ಗೆ ಕೀಳಾಗಿ ಮಾತಾಡ್ತಾರೆ, Okay. ಯಾರು ಕೂಡ ಯಾವ ರಾಜಕಾರಣಿಗಳಿಗೂ ತೊಂದರೆ ಆಗಿದೆ. Okay. ಅದು ನಿದರ್ಶನ ನಮ್ಮ ಮುಂದೆ ಇದೆ. Okay. ಆದ್ರಿಂದ ನಾವು ಏನ್ ನಮ್ಮ ಹಠ ಇಲ್ಲ, ಮಾಡ್ಲೇಬೇಕು ಅದೇ ಅಂತ. ಸರ್ಕಾರ ಆದ್ರೆ ಅವರು ಮಾಡ್ಲೇಬಾರ್ದು ಅಂತ ಹೇಳಿದ್ರೆ ನಮ್ಮಲ್ಲೂ ಸ್ವಲ್ಪ ಸ್ವಾಭಿಮಾನ ಎಂಬುದು ಇದೆ. ಸರ್ಕಾರ ಅನುಮತಿ ಕೊಟ್ಟು ನಮ್ದು ರಾಜ್ಯದು, ನಮ್ಮ ದಸರಾ ಓಕೆ ನಾವು ಬಹಳ ಗೌರವ ಕೊಡ್ತೇವೆ. ಚಾಮುಂಡೇಶ್ವರಿಯ ಬಹಳ ಭಕ್ತರು ನಾವು. ಓಕೆ ಮೈಸೂರು ಅರಮನೆಗೆ ಆಗಾಗ ನಾವು ಹೋಗಿ ನಮ್ಮ ಮಕ್ಕಳು ಪ್ರವಾಸದೇ ಹೋಗುದೇ ಮೈಸೂರದ ಅರಮನೆಗೆ. Yes. ಆದ್ರಿಂದ ಮಾಡಬಾರ್ದು ಅಂತ ಯಾರಿಗೆ ಹೇಳುವಂತ ಅವಶ್ಯಕತೆ ಬರುವುದಿಲ್ಲ. ಓಕೆ ಅದು ದಸರಾ ಕಮಿಟಿ ಇದೆ, Yes. ಮುಖ್ಯಮಂತ್ರಿ ಇದ್ದಾರೆ, ಸರ್ಕಾರ ಇದೆ. ಎಸ್ ಓಕೆ ಇದು ಸರ್ ಒಂದೇ ಒಂದು ಕೊನೆ ಮಾತು ಸರ್ ಜಯಪ್ರಸಾದ್ ಶೆಟ್ಟಿ ಅವರಿಗೆ. ಎಸ್ ಚುಟುಕಾಗಿ ಸರ್. ಎಸ್ ನಾವು ದಸರಾದಲ್ಲಿ ಕಂಬಳ ನಡೆಸ್ಬಿಡಿ ಅಂತ ಹೇಳ್ತಿದ್ದೇವೆ ಅಷ್ಟೇ ಹೊರತು ಕಂಬಳನ ಅಗೌರವದಿಂದ ನೋಡೋದಂತಾಗ್ಲಿ ಇಲ್ಲ, ಅಥವಾ ಅವರು ಕೀಳ ಕೂಡ ನೋಡೋದಂತಾಗ್ಲಿ ನಾವು ನಾವು ಮಾಡ್ತೀವಿ. ಅದೇ ಹೇಳುದು. ದಸರಾದಲ್ಲೇ ತಪ್ಪು ಮಾಹಿತಿ ಕೊಡ್ತಾ ಇದಾರೆ, ತಪ್ಪು ಮಾಹಿತಿ ಕೊಡ್ತಾ ಇದಾರೆ. ನಾವು ಕೀಳ ನೋಡ್ತಿದೀವಿ ಅಂತ ಹೇಳಿ. ನಾವು ಕೀಳ ನೋಡ್ತಿಲ್ಲ, ನಮಗೂ ಗೌರವ ಇದೆ, ಕಂಬಳದ ಬಗ್ಗೆ ನಮಗೂ ಹೆಮ್ಮೆ ಇದೆ. Okay. ಆದ್ರೆ ದಸರಾ ತಂದ್ರೆ ಮಾಡಬೇಡಿ ಅನ್ನೋದೇ ನಮ್ಮ ಮನವಿ. ಓಕೆ ಅವರಂದ್ರೆ ದಸರಾದಲ್ಲೇ ನಾಡಹಬ್ಬದಲ್ಲೇ ಮಾಡಿದ್ರೆ ಅದಕ್ಕೊಂದು ಗೌರವ ಅಂತಕ್ಕಂಥ ವಿಚಾರವನ್ನ ದೇವಪ್ರಸಾದ್ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ. ಸರ್ಕಾರ ಅನುಮತಿ ಕೊಟ್ರೆ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ನಮ್ಗೆ ಒತ್ತಡ ಇಲ್ಲ. ಸರ್ಕಾರ ಅನುಮತಿ ಕೊಟ್ರೆ ನಾವು ಮಾಡ್ಲಿಕ್ಕೆ ತಯಾರಿದ್ದೇವೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಹಾಗೆ ತಾವು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಈಗಿನ ಪರಿಸ್ಥಿತಿಗೆ ತಕ್ಕಂತೆ ಅಲ್ಲಿ ವ್ಯವಸ್ಥೆಗಳು ಸರಿ ಇಲ್ಲ ಅನ್ನತಕ್ಕಂಥ ವಿಚಾರದಲ್ಲಿ ಬೇಡ ಅಂತ ಅಂತಿದ್ದೀರಿ, ಬೇರೆ ಸಮಯದಲ್ಲಿ ನೀವು ಮಾಡಿ ಅಂತ.